ನಗರದ ಹೃದಯ ಭಾಗದಲ್ಲಿರುವ ರಾಜಶ್ರೀ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಬಹು ವಿಸ್ತೀರ್ಣದ ಭೂಮಿ ನೀಡಿ ಸ್ಥಾಪಿಸಿದ್ದ ಕೆಆರ್ಜಿಎಂಎಸ್ ಶಾಲೆ ಇದೀಗ ಸಂಕಷ್ಟದಲ್ಲಿದೆ. ಸ್ವತಂತ್ರ ಪೂರ್ವದಲ್ಲೇ ಶಿಕ್ಷಣ ಸೌಲಭ್ಯಕ್ಕೆ ಮೀಸಲಿದ್ದ ಜಾಗ ಮಾಯವಾಗಿದ್ದು, ಮಕ್ಕಳ ಶಿಕ್ಷಣಕ್ಕಾಗಿ ಮೈಸೂರು ಒಡೆಯರ್ ನೀಡಿದ್ದ ಜಾಗ ಅನ್ಯ ಇಲಾಖೆಗೆ ಬಳಕೆಯಾಗ್ತಿದೆ. ಶಾಲೆಯ ಹೆಸರಿನಲ್ಲಿದ್ದ ಜಾಗ ಬಾಲಭವನದ ಹೆಸರಿಗೆ ವರ್ಗಾವಣೆಯಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ಬಳಕೆಯಾಗಬೇಕಿದ್ದ ಜಾಗ ಮತ್ತೊಂದು ಇಲಾಖೆಗೆ ಹೋಗಿದ್ದು ಯಾಕೆ? ಶಾಲೆಯ ಮುಂಭಾಗದ ಆಟದ ಮೈದಾನವೇ ಬೇಕಿತ್ತ ಈಜುಕೊಳಕ್ಕೆ ಎನ್ನುವ ಪ್ರಶ್ನೆಗಳು ಇದೀಗ ಕೇಳಿ ಬಂದಿದೆ. ಖಾಲಿ ಜಾಗದ ಮೇಲೆ ಕಣ್ಣಾಕಿದ ಜಿಲ್ಲಾ ಪಂಚಾಯತ್ನಿಂದ ಈಜುಕೊಳ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇತಿಹಾಸದಲ್ಲಿ ಕೆಆರ್ಜಿಎಂಎಸ್ ಶಾಲೆ ಮರೆಯಾಗುವ ಆತಂಕ ಸೃಷ್ಟಿಯಾಗಿದೆ. ಶಿಕ್ಷಣ ಇಲಾಖೆಯ ತೀವ್ರ ನಿರ್ಲಕ್ಷ್ಯಕ್ಕೆ ಶಾಲೆ ಜಾಗ ಬಲಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು, ಶಾಲೆ ಜಾಗ ವರ್ಗಾವಣೆಯಾದ ಬಗ್ಗೆ ಪಾಲಿಕೆಯಲ್ಲೂ ದಾಖಲೆ ಇಲ್ಲ. 1946ರಿಂದ ಮೈಸೂರು ಒಡೆಯರಿಂದ ಬಳುವಳಿಯಾಗಿ ಬಂದಿದ್ದ ಶಾಲೆ ಜಾಗ ಇಲ್ಲವಾಗಿದೆ. 2002ರವರೆಗೆ ಕೆಆರ್ಜಿಎಂಎಸ್ ಶಾಲಾ ಮುಖ್ಯೋಪಾಧ್ಯಾಯರ ಹೆಸರಿಗಿದ್ದ ಶಾಲೆ ಜಾಗ ಏಕಾಏಕಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಬಾಲಭವನಕ್ಕೆ ವರ್ಗಾವಣೆಯಾಗಿದೆ. ಆದರೆ ಇದೀಗ ಆ ಶಾಲೆಯ ಜಾಗದಲ್ಲಿ ಈಜುಕೊಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆಯಂತೆ. ಇದನ್ನು ವಿರೋಧಿಸಿ ಶಾಲಾ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಾಲೆ ಉಳಿಸಿ ಹೋರಾಟ ಸಮಿತಿ ಇದೀಗ ಶಾಲೆ ಜಾಗ ಸರ್ವೆ ಮಾಡಿಸಿ ಮತ್ತೆ ಶಾಲೆ ಹೆಸರಿಗೆ ಖಾತೆ ಮಾಡಿಸುವಂತೆ ಒತ್ತಾಯಿಸಿದೆ. ಇದರ ಬೆನ್ನಲ್ಲೇ ನಾಳೆ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರ ಆದೇಶದಂತೆ ಜಂಟಿ ಸರ್ವೆ ಕಾರ್ಯ ನಡೆಸಿ ನಂತರ ವರದಿ ನೀಡುವಂತೆ ಸೂಚಿಸಲಾಗಿದೆ. ವರದಿ ಶಿವಕುಮಾರ್ ಮೇಷ್ಟ್ರಮನೆ. ಈಗ ನಮಗೆ ಕತ್ತಲು ಕೊಟ್ಟಿದ್ದು ನಾವು ನಮ್ಮದು ಖಾಲಿ ಇತ್ತಲ್ವ, ಮಕ್ಕಳಿಗೆ ಯೂಸ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ. ಬಟ್ ಅದನ್ನು ನಮ್ಮ ಥರ ಬಿಡಿ ಅಂತ ಹೇಳಿದ್ದು. ಬಟ್ ಈಗ ಈ ಒಂದು ಕೆಆರ್ಜಿಎಂಎಸ್ ಶಾಲೆ ಅನ್ನೋದು ನಮ್ಮ ತುಮಕೂರಿಗೆ ಹೃದಯ ಭಾಗದಲ್ಲಿರೋದು, ಮತ್ತು ಇದು ಹೆಮ್ಮೆ ಪಡುವಂಥ ಶಾಲೆ. ಏಕೆಂದರೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಸ್ಕೂಲ್ ಇದ್ದರೆ ಎಲ್ಲರೂ ಓದಬೇಕು ಅನ್ನೋ ಒಂದು ಮನೋಭಿಲಾಷೆ ಸ್ಟಾರ್ಟ್ ಆಗುತ್ತೆ. ಎಂಥವ್ರಿಗೂ ಪೇರೆಂಟ್ಸ್ಗೂ ಅಷ್ಟೇ, ನನ್ನ ಮಕ್ಕಳು ಇಲ್ಲಿ ಓದಬೇಕು ಅನ್ನೋ ಥರ ಇರುತ್ತೆ. ಏಕೆಂದರೆ ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ, MG ರೋಡ್ಗೆ ಹತ್ರ ಇದೆ, ರೈಲ್ವೆ ಸ್ಟೇಷನ್ಗೆ ಹತ್ರ ಇದೆ. ಆದರೆ ವಿಪರ್ಯಾಸ ಏನು ಅಂದರೆ ಇಲ್ಲಿ 100 ಚಿಲ್ಲರೆ ಮಕ್ಕಳಿದ್ದಾರೆ, ಇರೋದು 3 ಕ್ಲಾಸ್ ರೂಮು. ಅದರಲ್ಲಿ 1ರಲ್ಲಿ ಬಂದು HM ಇರ್ತಾರೆ, ಅದ್ರ ಜೊತೆಯಲ್ಲಿ ಅಡುಗೆ ಮಾಡೋದಕ್ಕೆ 1 ಕೊಠಡಿ, ಇನ್ನು 2 ರೂಮ್ನಲ್ಲಿ 100 ಚಿಲ್ಲರೆ ಮಕ್ಕಳಿದ್ದಾರೆ. ಮತ್ತು ಎರಡನೇದು, ಇದಕ್ಕೆ ಕಾರಣ ಏನು ಅಂದರೆ ಹಿಂದೆ ಕೃಷ್ಣರಾಜ ಒಡೆಯರು ಏನಾಗುತ್ತೆ, ಇಲ್ಲಿ ಶಾಲೆಗೆ ಅಂತಲೇ 4 ಎಕರೆ ಚಿಲ್ಲರೆ ಕೊಟ್ಟಿದ್ದಾರೆ ಈ ಶಾಲೆಗೆ ಅಂತ. ಈಗೇನಾಗುತ್ತೆ, ಏನೋ ಕೆಲವೊಂದು ಕಾರಣಾಂತರದಿಂದ ಬಾಲ್ ಭವನ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ಖಾತೆ ವರ್ಗಾವಣೆ ಆಗಿದೆ. ಖಾತೆ ವರ್ಗಾವಣೆ ಹಾಕ್ಬಿಟ್ಟು ವಿಪರ್ಯಾಸ ಅಂದ್ರೇನು ಅಂದರೆ, ಶಾಲೆ ಆವರಣಕ್ಕೆ ಅವ್ರು ಬಂದು ಶಾಲೆ ಖಾಲಿ ಮಾಡಿ ಅಂತ ಹೇಳಿ ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ಕೊಡ್ತಾರಂತೆ. ಇದು ಹೆಂಗೆ ಬಂತು ಅಂದರೆ, ಬ್ರಿಟಿಷರ್ಸು ನಮ್ಮ ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದ್ಬಿಟ್ಟು ಬ್ರಿಟಿಷರು ಭಾರತೀಯರನ್ನೇ ಗುಲಾಮರನ್ನಾಗಿ ಮಾಡಿದ್ರಲ್ಲ, ಹಾಗಾಗಿದೆ ಇಲ್ಲೇ ಶಾಲೆ ಪರಿಸ್ಥಿತಿ. ಇಲ್ಲಿ ಮುಖ್ಯೋಪಾಧ್ಯಾಯರು ಹೆಲ್ಪ್ಲೆಸ್ ಆಗಿದ್ದಾರೆ. ಶಿಕ್ಷಣ ಇಲಾಖೆಯವರು ದಯಮಾಡಿ ಏನಂತ ಹೇಳ್ತೀನಿ ಅಂದರೆ, ಏನು 4 ಎಕರೆ ಜಾಗ ಇದೆಯೋ ಅದಕ್ಕೆ ಒಂದು ಶಾಲೆಗೇ ಅಂತಲೇ ಬಿಡಿಸ್ಕೊಟ್ಟು, ಮತ್ತು ಇವರು ಕಮಿಷನರು ಅಷ್ಟೇ ಒಂದು ಕೇಸ್ ಪೆಂಡಿಂಗ್ ಇದ್ದಾಗ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಕೇಸ್ ಏನಾಗುತ್ತೆ, ಒಂದು ಕೆಆರ್ಜಿಎಂಎಸ್ ಶಾಲೆಯಿಂದ ಬಾಲ್ಭವನಕ್ಕೆ ಖಾತೆ ವರ್ಗಾವಣೆ ಆಗುತ್ತೆ. ಅಂಥ ಜರೂರು ಏನೂ ಇರಲಿಲ್ಲ. ಮತ್ತು ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮಕ್ಕಳು ಶೌಚಾಲಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆಟದ ಸಮಸ್ಯೆ, ಆಟದ ಮೈದಾನ ಇಲ್ಲ, ಶೌಚಾಲಯ ಸಮಸ್ಯೆಯಿಂದ ಬಳಲ್ತಾ ಇರಬೇಕಾದ್ರೆ ಈಗ ಶಿಕ್ಷಣ ಇಲಾಖೆ ಮೂಲಭೂತ ಸೌಕರ್ಯನ ಕಲ್ಪಿಸೋದಕ್ಕೂ ವಿಫಲವಾಗಿದೆ. ಹಾಗಾಗಿ ಏನು 4 ಎಕರೆ ಜಾಗ ಇದೆಯೋ ಅಷ್ಟನ್ನು ಶಾಲೆ ಆವರಣ ಶಾಲೆಗೆ ಬಿಡಿಸ್ಕೊಟ್ಟು ಈ ಮಕ್ಕಳಿಗೆ ಸುಸಜ್ಜಿತವಾದ ಕಟ್ಟಡ ಕಟ್ಟಿ ಮುಂದೆ ಇಲ್ಲಿ ತುಂಬ ಹೆಮ್ಮರಾಗಿ ಪ್ರತಿಭೆಗಳು ಬೆಳೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ನಾನು ಶಿಕ್ಷಣ ಇಲಾಖೆ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಸ್ತಾ ಇದ್ದೀನಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.